ಇತ್ತ ಫಸ್ಟ್ ಕಂಬಳ ಹೊಡಿತ ಕೊಡ್ದಟ್ಟು ಓಟಿಗೆ ಊರಲ್ಲ ಊರೋನಿ ಈ 1 ರೂಪಾಯಿ ಕೊಡೋದಿದ್ರೆ ಬೈಯುವ ಸ್ಟೈಲ್ ನೋಡ್ಬೇಕು. ಈಗ 1,15,00,000 ಕೊಡ್ತಾರೆ ಅಂತ ಹೇಳಿದ್ರೆ ಚಪ್ಪಾಳೆ ಅಲ್ಲ ಬಿಟ್ಟು ಹೆಂಗೆ ಬಡ್ಚಿ ಆ ಕೊರೋನಾ ಸರ್ಕಾರ ಏರ್ಲ ಆಗೋಡಾಗಲಿ ಕೊರೋನಾಗ್ಲಿ ಚಪ್ಪಾಳೆ ಅಲ್ಲ ಬಿಟ್ಟಲೆ ಐದಲ್ಲ ದುಡ್ಡು ಕೊರ್ರಿಜ್ಜೆ ಕೊಡ್ದಾಟ ಮಲ್ಪಗೆ ಉಂತಲಿ ನೋಡಿ ಆಯ್ತು ನಿಂಚ. ಈಗ ಕೋಳಿ ಅಂಕ ಮಾಡಬೇಕು ಅಂತ ಅವ್ರು ಹೇಳೋದು ಮಿನಿಸ್ಟ್ರ್ ಇದ್ದಾರೆ, ಅವರು ಒಂದು ಮಾತು ಹೇಳಿದರೆ ಎಲ್ಲ ಆಗ್ತದೆ. ಕೋಳಿ ಅಂಕ ಜೂಜು ಮಾಡುವ ಕೋಳಿ ಅಂಕಕ್ಕೆ ಅನುಮತಿ ಇಲ್ಲ. ಜೂಜು ಇಲ್ಲದೆ ಇರುವಂಥ ಕೋಳಿ ಅಂಕಕ್ಕೆ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಅನುಮತಿ ಕೊಡಬೇಕು ಅಂತ ಈ ಸಲ ಪ್ರಶ್ನೆನೂ ಕೂಡ ಹಾಕಿದೆ. ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಕೋಳಿ ಅಂಕ ಕೂಡ ನಮ್ಮ ಹಕ್ಕೆ, ಕೋಳಿ ಅಂಕ ಏನು ಬೇಡ ಅಂತ ಹೇಳಲಿಕ್ಕಿಲ್ಲ. ಕೋಳಿ ಅಂಕ ಕೂಡ ನಮ್ಮ ಸಾಂಪ್ರದಾಯಿಕ ಕ್ರೀಡೆನೇ. ಇಲ್ಲಿ ಪಕ್ಕದ ಕೇರಳದಲ್ಲಿ ಮಾಡೋದಿಲ್ವಾ, ಎಲ್ಲಿ ಮಾಡೋದಿಲ್ಲ, ಆಂಧ್ರ ಪ್ರದೇಶದಲ್ಲಿ ಮಾಡೋದಿಲ್ವಾ? ಆದರೆ ಜೂಜು ರಹಿತವಾಗಿ ಅದನ್ನು ಜೂಜು ರಹಿತ ಅಂತ ಮಾಡಬೇಕು. ಜೂಜು ಇದ್ದ ಅಂತ ಹೇಳಿದ್ರೆ ಮಹಿಳೆಯರೆಲ್ಲ ಎದ್ದು ಬಿಡ್ತಾರೆ, ಮತ್ತೆ ಪೂರ ಕೋರ್ಟ್ ದುಡ್ಡು ಕಟ್ಟಿದ ಖಾಲಿ ಮಲ್ಪೆ ಅಂತ. ಹಾಗೆ ಜೂಜು ರಹಿತವಾದ ಕೋಳಿ ಅಂಕವನ್ನು ಮಾಡುವಂಥ ಕೆಲಸಕ್ಕೆ ಮುಂದಿನ ದಿವಸಗಳಲ್ಲಿ ಅದರಲ್ಲೂ ಕೂಡ ಸರ್ಕಾರಕ್ಕೆ ಪರ್ಮಿಷನ್ ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ರೈತಾಪಿ ವರ್ಗದವರು ಒಂದು ಕೋಳಿಯನ್ನು ಸಾಕಿ ವರ್ಷ ಪೂರ್ತಿ ಅದನ್ನು ಬಾಳಿ, ಕೋಳಿ ಕೂಡ ಅತ್ಯಂತ ಪ್ರೀತಿಯ ಒಂದು ಪಕ್ಷಿ. ಅದು ಮನೆಯಲ್ಲಿ ಇದ್ದರೆ ಅದನ್ನು ತಗೊಂಡೋಗೊಮ್ಮೆ ಕೋಳಿ ಅಂಕೆ ತಗೊಂಡು ಹೋಗೋದು, ಆ ಕಡೆಯಿಂದ ಒಂದು ಕೋಳಿ ಸಿಕ್ಕಿದ್ರೆ ಅದನ್ನು ಫಸ್ಟ್ ಕ್ಲಾಸ್ ತಂದು ಸಾರು ಮಾಡಿ ತಿನ್ನುವುದು, ಕೋಳಿ ಹೋದರೆ ತಲೆಗೆ ಒಂದು ಕೈ ಇಟ್ಕೊಂಡು ಬಂದು ಹೆಂಡತಿಗೆ 2 ಬೈದು ಮಲಗುವುದು, ಇದೆಲ್ಲ ಮಾಮೂಲಿ ಇದ್ದದ್ದು. ಅದಕ್ಕೆ ಅದು ಕೂಡ ಒಂದು ಸಾಂಪ್ರದಾಯಿಕ ಕ್ರೀಡೆ, ಅದನ್ನು ಕೂಡ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಕಮಲ ಕೂಡ